ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಮಂಗಳೂರಿನ ಹುಡುಗಿ ಹರಿಣಿ ಜಯಂತ್. ನಾನಿವತ್ತು ನಿಮಗೆ ಮಂಗಳೂರಿನಲ್ಲಿ ತುಂಬ ತುಂಬ ಫೇಮಸ್ ಆಗಿರುವಂತಹ ಒಂದು ಹಲಸಿನ ಹಣ್ಣಿನ ಎಲೆಯಲ್ಲಿ ಮಾಡುವಂಥ ಒಂದು ತಿಂಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಎಲೆಯಲ್ಲಿ ಮಾಡುವಂಥದ್ದು ತುಂಬ ಈಸಿಯಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿಯಾಗಿರುವಂತಹ ತಿಂಡಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ನಾನು ರೇಷನ್ ಅಕ್ಕಿನ ಒಂದು ಗ್ಲಾಸಷ್ಟು ನಾನು ರೇಷನ್ ಅಕ್ಕಿನ ಈ ಥರ ನೆನೆ ಹಾಕಿಬಿಟ್ಟು ಇಟ್ಟಿದ್ದೀನಿ. ಇದೊಂದು 4 ಗಂಟೆ 3 ಗಂಟೆ ಸಾಕು ನೆನೆ ಹಾಕಿದರೆ. ನೋಡಿ ನೆನೆದಿದೆ ತುಂಬ. ಇದ್ರ ಜೊತೆ 2 ಸ್ಪೂನು ಮೆಂತ್ಯಕಾಳು ನೆನೆ ಹಾಕಿದ್ದೀನಿ. ಇದು ಹೆಸರು ಕಾಳು ಮೊಳಕೆ ಬಂದಿರುವುದು, ಒಂದು 2-3 ಸ್ಪೂನ್ ಇದ್ದರೆ ಸಾಕು. ಮತ್ತು ಇದು ಏನು ಗೊತ್ತಾ, ಇದು ಸಾಬುದಾನ. ಇದು ಒಂದು 3 ಟೇಬಲ್ ಸ್ಪೂನಷ್ಟು ಹಾಕಿ ನೆನೆ ಹಾಕಿಡಿ. ಅಕ್ಕಿ ಜೊತೆ ಇದನ್ನು ರುಬ್ಬಕ್ಕೆ ಹಾಕಬೇಕು. ಅಕ್ಕಿ, ಮೆಂತ್ಯಕಾಳು, ಹೆಸರು ಕಾಳು ಹಾಗೂ ಸಾಬುದಾನ, ಇದು ಎಲ್ಲವನ್ನು ಮಿಕ್ಸ್ ಆಗಿಟ್ಬಿಟ್ಟು ನಾವು ಇದನ್ನು ರುಬ್ಬಿ ತೊಗೊಂಡು ಬರ್ತೀನಿ ನಾನಿವಾಗ. ಇದೆಲ್ಲವನ್ನು ಉಪ್ಪು ಹಾಕಬಾರ್ದು ರುಬ್ಬಬೇಕಾದ್ರೆ, ಉಪ್ಪು ಹಾಕಬಾರ್ದು, ಏನೂ ಹಾಕಬಾರ್ದು. ಇದು 4 ಐಟಮ್ ಮಾತ್ರ ರುಬ್ಬಿ ತೊಗೊಂಡು ಬಂದುಬಿಟ್ಟು ಇವಾಗ ನಾನು ತೊಗೊಂಡು ಬರ್ತಾಯಿದ್ದೀನಿ. ನೋಡಿ ಹಿಟ್ಟು ರೆಡಿಯಾಗಿದೆ. ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಟ್ಟು ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಹಿಟ್ಟು ಎತ್ತಿಟ್ಟಿದ್ದೀನಿ, ಎಲ್ಲ ಒಟ್ಟಿಗೆ ಇದು ಮಾಡೋದು ಬೇಡ ಅಂತ ನಿಮಗೆ ತೋರಿಸೋಕ್ಕೋಸ್ಕರ ನಾನು ಹಿಟ್ಟು ಇದು ಮಾಡಿದ್ದೀನಿ. ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವಿನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಉಪ್ಪು ನಾನು ಇವಾಗ ಹಾಕ್ತಾಯಿಲ್ಲ. ಇದು ಇವಾಗ ಈ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಹುಳಿ ಬರಬೇಕಂದ್ರೆ ನಾನು ಇವತ್ತು ನೈಟ್ ಫುಲ್ಲು ಇಡ್ತೀನಿ, ನಾಳೆ ಬೆಳಿಗ್ಗೆ ತನಕ. ಇದು ಹಿಟ್ಟು ಫುಲ್ಲು ಹುಳಿ ಬಂದಮೇಲೆ ನಾನು ಇದನ್ನು ನಿಮಗೆ ಆ ಎಲೆ ಹೇಗೆ ಹಿಟ್ಟು ಒಂದು ಗ್ಲಾಸ್ ಒಳಗಡೆ ಹೇಗೆ ಹಿಟ್ಟು ನಾನು ಹುಯ್ಯುವುದು ಅಂತ ನಾನು ತೋರಿಸ್ತೀನಿ. ನೋಡಿ ಹಿಟ್ಟು ಇದನ್ನು ನಾನು ಹುಳಿ ಬರೋಕ್ಕೆ ಇಡ್ತಾಯಿದ್ದೀನಿ. ಚೆನ್ನಾಗಿ ಹುಳಿ ಬರಲಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಬೇಕಾದರೆ ಈಷ್ಟು ಬೇಕಾದರೆ ಹಾಕ್ಬೋದು. ನಾನು ಈಷ್ಟು ಹಾಕ್ತಾಯಿಲ್ಲ, ಸ್ಕಿಪ್ ಮಾಡಿದ್ದೀನಿ ನಾನು. ಯಾಕೆಂದರೆ ನಾನು ಇದಕ್ಕೆ ಮೆಂತ್ಯಕಾಳು, ಹೆಸರು ಕಾಳು ಮೊಳಕೆ ಬಂದಿರಿಸೋದು, ಆಮೇಲೆ ಸಾಬುದನ್ನೆಲ್ಲ ಹಾಕಿರೋದ್ರಿಂದ ನಾನು ಇದಕ್ಕೆ ಯಾವುದೇ ಇಷ್ಟೆಲ್ಲ ಹಾಕೋಕ್ಕೆ ಹೋಗಲ್ಲ. ನಿಮಗೆ ಇಷ್ಟ ಇದ್ದರೆ ಹಾಕಿಕೊಳ್ಳಿ. ಉದ್ದಿನ ಬೇಳೆನೂ ಹಾಕ್ಬೋದು, 1-2 ಸ್ಪೂನು ಇದ್ದರೆ. ನಾನು ಇದಕ್ಕೆ ಉದ್ದಿನ ಬೇಳೆ ಹಾಕಿಲ್ಲ, ಹಾಗಾಗಿ ನಾನು ಹೀಗೇ ಮಾಡ್ತಾಯಿದ್ದೀನಿ. ಓಕೆ, ಇದನ್ನು ನಾನು ಇವಾಗ ಹುಳಿ ಬರೋಕ್ಕೆ ಇಡ್ತಾಯಿದ್ದೀನಿ. ಹುಳಿ ಬಂದಮೇಲೆ ನಾನು ನೆಕ್ಸ್ಟ್ ನಿಮಗೆ ನಾಳೆ ಬೆಳಿಗ್ಗೆ ನಾನು ಹೇಗೆ ಇದನ್ನು ಒಂದು ಗ್ಲಾಸಲ್ಲಿ ಹೇಗೆ ಇದನ್ನು ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇದಕ್ಕೆ ಇಷ್ಟು ತೆಂಗಿನ ಎಣ್ಣೆ ಇದರ ಒಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಇದಕ್ಕೆ ಹೀಗೆ ಮಾಡಬೇಕು. ಎಲ್ಲ ಒಳಗಡೆ ಎಲ್ಲ ಹೀಗೆ ಸ್ಪ್ರೆಡ್ ಆಗಬೇಕು. ನಾನು ಆಲ್ರೆಡಿ ಇದಕ್ಕೆ ಹಾಕಿದ್ದೀನಿ, ಹಾಗಾಗಿ ನಾನು ನಿಮಗೆ ಸುಮ್ಮನೆ ಹೀಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೆ ಒಂದು 3 ಎಲೆನ ತಗೊಂಡು ಈ ಥರ 3 ಎಲೆ ತೊಗೊಂಡ್ಬಿಟ್ಟು ನೋಡಿ ಈ ಥರ 3 ಎಲೆ ಈ ಥರ ನೋಡಿ. ಫಸ್ಟು ಒಂದು ದೊಡ್ಡ ಎಲೆ ತಗೊಳ್ಳಿ. ಈ ಥರ ಇದರ ಒಳಗಡೆ ಇಟ್ಬಿಟ್ಟು ನೋಡಿ ಈ ಥರ ಹೇಗೆ ಅಂತ ತೋರಿಸ್ತೀನಿ ನಾನು. ಗ್ಲಾಸಿನ ಒಳಗಡೆ ಹಿಟ್ಟನ್ನು ಹಾಕೋದಕ್ಕೆ ಮುಂಚೆ ಗ್ಲಾಸಿನ ಒಳಗಡೆ ನಾವು ಇದನ್ನು ಇದು ಮಾಡಬೇಕು. ಚೆನ್ನಾಗಿ ನೋಡಿ ತೋರಿಸ್ತೀನಿ ಚೆನ್ನಾಗಿ. ನೋಡಿ ಈ ಥರ ಇದರ ಒಳಗಡೆ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಬೇಕು ನೋಡಿ.
ಈ ಥರ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಎಲೆ ಇಟ್ಬಿಟ್ಟು ಯಾವುದೇ ಸೈಡಲ್ಲೂ ಓಪನ್ ಆಗಬಾರ್ದು. ಇನ್ನೊಂದು ಎಲೆ ಇಟ್ಟುಬಿಟ್ಟು ಹೀಗೆ ಒಳಗಡೆ ಪ್ರೆಸ್ ಮಾಡಿ, ಚೆನ್ನಾಗಿ ಪ್ರೆಸ್ ಮಾಡಬೇಕು. ಒಳಗಡೆ ಏನು ಓಪನ್ ಆಗಬಾರ್ದು. ನಾವು ಯಾಕಂದರೆ ಇದಕ್ಕೆ ಯಾವುದೇ ರೀತಿಯ ಒಂದು ಹುಕ್ಕು ಯಾವುದು ಹಾಕುವುದಿಲ್ಲ. ಹೀಗೆ ಜಸ್ಟ್ ಹೀಗೆ ಇದರ ಒಳಗಡೆ ಇಡುವುದರಿಂದ ಸ್ವಲ್ಪ ಹಿಟ್ಟು ಹೊರಗಡೆ ಬರುವ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನಾವು ಈ ಥರ ಎಲೆ ಇಟ್ಟ ಮೇಲೆ ನಾವು ಒಳಗಡೆ ಕೈ ಹಾಕ್ಬಿಟ್ಟು ಹೀಗೆ ಹೀಗೆ ಇಡಬೇಕು. ಹೀಗೆ ಮಾಡಬೇಕು. ಫುಲ್ಲು ಏನು ಹೊರಗಡೆ ಬರಬಾರ್ದು. ನೋಡಿ, ಇದೇ ಥರ ನಾನು ನಿಮಗೆ ಇಟ್ಟು ಇವಾಗ ನಾನು ನಾಳೆ ಬೆಳಿಗ್ಗೆ ಇಟ್ಟು ಹುಳಿ ಬಂದ ಮೇಲೆ ನಾನು ಹೇಗೆ ಇದು ಮಾಡೋದು ಅಂತ. ಹೀಗೆ ನೈಟ್ ನೀವು ಈ ಥರ ಮಾಡಿಬಿಟ್ಟು ಗ್ಲಾಸಲ್ಲೆಲ್ಲ ಇದೇ ಥರ ಗ್ಲಾಸು ಇಟ್ಟು ನೀವು ಎಲೆ ಎಲ್ಲ ಒಳಗಡೆ ಇಟ್ಬಿಟ್ಟು ಪ್ರೆಸ್ ಮಾಡಿಬಿಟ್ಟು ಒಂದು ಈ ಥರದ ಇಡ್ಲಿ ಪಾತ್ರೆನ ನೋಡಿ, ಈ ಥರ ಇರುತ್ತೆ. ಇಡ್ಲಿ ಪಾತ್ರೆನ ಈ ಥರ ಇದರ ಒಳಗಡೆ ಇಟ್ಬಿಟ್ಟು ನೀವು ನೈಟು ಇದರ ಎಲೆ ಎಲ್ಲ ಇದರ ಒಳಗಡೆ ಇಟ್ಬಿಟ್ಟು ಮುಚ್ಚಿಬಿಟ್ಟು ಹಿಟ್ಟು ಹುಳಿ ಬಂದ ಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ಸ್ವಲ್ಪ ಹುಳಿಗೆ ಇದು ಹಿಟ್ಟಿಗೆ ಉಪ್ಪು ಹಾಕ್ಬಿಟ್ಟು